ಉಪ್ಪಿನಂಗಡಿಯ ನೇತ್ರಾವತಿಯ ಕಿನಾರೆ ಬಹುದೊಡ್ಡ ಆಫ್ ರೋಡ್ ಚಾಲೆಂಜಿಗೆ ಸಜ್ಜಾಗ್ತಾ ಇದೆ. 26ನೇ ತಾರೀಕು 3 ಲಕ್ಷ ರೂಪಾಯಿಯ ಬಹುದೊಡ್ಡ ಬಹುಮಾನದ ಮೊತ್ತವನ್ನು ಹೊಂದಿರುವ 5 ಲಕ್ಷ ರೂಪಾಯಿಯಷ್ಟು ಆಕ್ಸೆಸರೀಸನ್ನು ಬಹುಮಾನವಾಗಿ ನೀಡುವಂತಹ ಬಹುದೊಡ್ಡ ಆಫ್ ರೋಡ್ ಚಾಲೆಂಜಿಗೆ ಸಜ್ಜಾಗಿರುವಂಥದ್ದು ಸದರ್ನ್ ಆಫ್ ರೋಡ್ ಚಾಲೆಂಜ್. ಸದರ್ನ್ ಆಫ್ರೋಡರ್ಸ್ ಆಯೋಜನೆ ಮಾಡಿರುವಂತಹ ಈ ಒಂದು ಬಿಗ್ಗೆಸ್ಟ್ ಚಾಲೆಂಜಿಗೆ ರೆಡಿಯಾಗಿರುವಂಥದ್ದು. ಇದರ ಆಯೋಜನೆಗೆ ರೆಡಿಯಾಗಿರುವಂಥ ತಂಡವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣ ತಂಡ, ಈ ಒಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ತಂಡ ಈ ಒಂದು ಬಿಗ್ಗೆಸ್ಟ್ ಆಫ್ ರೋಡಿಗೆ ಸಜ್ಜಾಗಿರುವಂಥದ್ದು. ಆಫ್ ರೋಡಿನ ಚಾಲೆಂಜನ್ನು ನಡೆಸಿಕೊಡುವುದಕ್ಕೆ ಸಜ್ಜಾಗಿರುವಂಥದ್ದು. ಸುಮಾರು ಬಹಳಷ್ಟು ತಂಡಗಳು ಇಲ್ಲಿ ಬರಲಿಕ್ಕಿದೆ. ಆ ಎಲ್ಲ ತಂಡಗಳಿಗೂ ಕೂಡ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿ ಅವರಿಗೆ ಆಫ್ ರೋಡಿಗೆ ಬೇಕಾದಂತಹ ಸಲಹೆ, ಸೂಚನೆ, ಸಹಾಯವನ್ನು ಮಾಡೋದಕ್ಕೆ ಸಜ್ಜಾಗಿ ನಿಂತಿರುವಂಥ ತಂಡ ಈಗ ನಮ್ಮ ಜೊತೆಗಿದೆ. ಬಹಳ ವಿಶೇಷವಾಗಿ ಈ ಒಂದು ಆಫ್ ರೋಡ್ ಅಂತ ಅಂದಾಗ ಉಪ್ಪಿನಂಗಡಿಯಲ್ಲಿ, ಅದು ಕೂಡ ನೇತ್ರಾವತಿಯ ಕಿನಾರೆಯಲ್ಲೇ ಆಗ್ತಾ ಇರುವಂಥದ್ದು, ರಮೇಶ್ ಅವರ ಜಾಗದಲ್ಲಿ ಆಗ್ತಾ ಇರುವಂತಹ ಒಂದು ವಿಶೇಷವಾದಂಥ ಸ್ಪರ್ಧೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇಲ್ಲಿಯ ಈ ಒಂದು ಆಫ್ರೋಡರ್ಸ್, ಸಾಧಾರಣ ಆಫ್ರೋಡರ್ಸ್ ಇದ್ದಾರೆ. ಎಲ್ಲರನ್ನು ಮಾತಾಡಿಸ್ಬೇಕು. ಸರ್, ಹೇಗೆ ಸನ್ನದ್ಧಾಗ್ತಾ ಇದೆ ತಂಡ? ಒಳ್ಳೆ ಸೆಟಪ್ ಸರ್. ಸೌತ್ ಇಂಡಿಯಾಸ್ ಬಿಗ್ಗೆಸ್ಟ್ ಇವೆಂಟ್ ನನ್ನ ಅಂದಾಜು. ನಾವು ಮಾಡಿಸ್ತಿರೋದು ಸೌತ್ ಇಂಡಿಯಾಸ್ ಬಿಗ್ಗೆಸ್ಟ್ ಇವೆಂಟ್ ಆಗ್ತದೆ. ಆ ಥರ ಒಂದು 100 ಗಾಡಿ ಎಂಟ್ರಿ ಆಗುವಂಥ ಸಾಧ್ಯತೆ ಉಂಟು. 100 ಗಾಡಿ ಜೀಪು 100 ಜೀಪು ಎಂಟ್ರಿ ಆಗುವಂಥ ಸಾಧ್ಯತೆ ಇದೆ. 3 ವಿಭಾಗಗಳಲ್ಲಿ ಅನ್ನುವಂಥದ್ದಿದೆ. ಸರ್, ಯಾವ ವಿಭಾಗಗಳಲ್ಲಿ ಸ್ಪರ್ಧೆ ಆಗಲಿಕ್ಕಿದೆ? ಇವಾಗ ಪೆಟ್ರೋಲ್ ಸ್ಟಾಕಲ್ಲಿ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಅಂತ ಇದೆ. ಮಾಡಿಫೈಯಲ್ಲಿ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಅಂತ ಇದೆ. 4 ಕ್ಯಾಟಗರಿಯಲ್ಲಿ ಇದ್ದೀವಿ. ಮತ್ತು ಲೇಡೀಸ್ ಕ್ಯಾಟಗರಿ ಅಂತ ಉಂಟು ಒಂದು. ಅದರಲ್ಲಿ ಕೂಡ ಲೇಡೀಸ್ ಕ್ಯಾಟಗರಿ ಅವರು ಬರ್ತಾರೆ, ಲೇಡೀಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ನೋಂದಾವಣೆ ಆಗಿರೋ ಪ್ರಕಾರ ಎಷ್ಟು ಲೇಡೀಸ್ ಬರ್ಬೋದು? ಈಗ ಒಂದು 8ರಿಂದ 10. ಲಾಸ್ಟ್ ಟೈಮ್ನು ನಾವು ಮೊದಲ ಬಾರಿ ಮಾಡಿದ್ದೇವೆ. ಆವಾಗ 6 ಲೇಡೀಸ್ ಇದ್ದರು. ಈಗ ನೆಕ್ಸ್ಟ್ ಇಯರಿಗೆ ನಮ್ಮ ಇವೆಂಟನ್ನು ನೋಡಿ ಇವಾಗ ತುಂಬ ಮೂಲೆಯಿಂದೆಲ್ಲ ಬರ್ತಾ ಇದ್ದಾರೆ. ಚಾಲೆಂಜಸ್ ಬಹಳ ಚಾಲೆಂಜಿಂಗ್. ಈ ಒಂದು ಸ್ಪಾಟ್ ನೋಡಲೇಬೇಕು. ಇಲ್ಲಿ ಏನಾಗುತ್ತೆ, ಯಾರು ಎಷ್ಟು ವೇಗದಲ್ಲಿ ಓಡಿಸ್ತಾರೆ ಅಂತ ನೋಡೋದಿದ್ರೆ ಎಷ್ಟು ಚಾಲೆಂಜಿಂಗ್ ಸ್ಪಾಟ್ಗಳಿದ್ದಾವೆ ಅಂಥದ್ದು. ಚಾಲೆಂಜಿಂಗ್ ಸ್ಪಾಟ್ ಅಂತ ಹೇಳಿದರೆ ನಮ್ಮ ಇದರಲ್ಲಿ ಇವಾಗ 5 ಸ್ಟೇಜಸ್ ಇದೆ. 5 ಟ್ರ್ಯಾಕ್ ಮಾಡಿದ್ದೇವೆ ನಾವು. ಮಾಡಿಫೈಗೆ 3 ಟ್ರ್ಯಾಕ್ ಮಾಡಿದ್ದೇವೆ. ಮಾಡಿಫೈ ಅಂತ ಹೇಳಿದರೆ ಗಾಡಿ ಸ್ಟಾಕಿನ ಗಾಡಿ ಅಲ್ಲ, ಮಾಡಿಫೈ ಒಂಥರ ಡಿಫ್ರೆಂಟ್. ಅವರವರ ನಾಲೆಜಲ್ಲಿ ಅವರವರು ರೆಡಿ ಮಾಡಿರೋ ಗಾಡಿ, ಅವರವರ ಟೆಕ್ನಿಕಲ್ಲಿ ಅವರವರು ಹೋಗಬೇಕು. ಮತ್ತು ಇಲ್ಲಿ ಸ್ಪೀಡ್ ಟ್ರ್ಯಾಕ್ ಅಂತೆಲ್ಲ, ಟೆಕ್ನಿಕಲ್ ಟ್ರ್ಯಾಕ್ ಆ ಥರ ಇದೆ. ಮತ್ತು ಸ್ಟಾಕಲ್ಲಿ 2 ಸ್ಟೇಜಸ್ ಇದೆ. 2 ಥರ ಡಿಫ್ರೆಂಟ್ ಮಾಡಿದ್ದೀವಿ. ಅದರಲ್ಲಿ ಇವಾಗ ನಮ್ಮದು 2022 ನ್ಯೂ ತಾರ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವರಿಗೆ ಹೇಗೆ ಬೇಕೋ ಅವರಿಗೆ ಹಾಗೆ ಟ್ರ್ಯಾಕ್ ಮಾಡಿದ್ದೀವಿ. ಮತ್ತು ಅವರ ಟೆಕ್ನಾಲಜಿಯಲ್ಲಿ ಅವರು ಓಡಿಸ್ಬೇಕು ಅವರು. ಸರ್, ಹೇಗೆ ರೆಡಿ ಆಗ್ತಾ ಇದ್ದೀರಿ? ನೀವು ಬಹಳ ಶ್ರಮ ವಹಿಸ್ತಾ ಇದ್ದೀರಿ. ಎಲ್ಲರೂ ಕೂಡ ಇಲ್ಲಿ ಬಂದು ಮುತುವರ್ಜಿಯಲ್ಲಿ ನೋಡ್ತಾ ಇದ್ದೀರಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲ ಇದ್ದಾರೆ. ಈಗ ಟೀಮ್ ಮೆಂಬರ್ ಕೂಡ ಇಲ್ಲಿ ಹಿಂದೆ ಕೂಡ ಇದ್ದಾರೆ. ಸೊ ಹಾಗೆ 2 ದಿನ ಆಯ್ತು ಇಲ್ಲೇ ಎಲ್ಲ ವರ್ಕ್ಗಳು ನಡೀತಿದೆ. ಇಲ್ಲೊಂದು ಸ್ಟಾಕ್ ಟ್ರ್ಯಾಕ್ ಹೀಗೆ ಬರುತ್ತೆ, 2 ಕೂಡ ಸ್ಟಾಕ್ ಟ್ರ್ಯಾಕ್ ಹೀಗೆ ಬರುತ್ತೆ, ಮಾಡಿಫೈ ಸೆಗ್ಮೆಂಟ್ ಹೀಗೆ ಬರ್ತದೆ. ಸೊ ಎಲ್ಲ ಕೂಡ ರೆಡಿ ಆಗ್ತಿದೆ. ನಾಳೆ ಆಗಬೇಕಾದ್ರೆ ಎಲ್ಲ ಪ್ರಿಪರೇಷನ್ ಎಲ್ಲ ರೆಡಿ ಆಗ್ತದೆ. ಎಲ್ಲ ಪ್ರಿಪರೇಷನ್ ರೆಡಿ. ನಾಳೆ ಈವ್ನಿಂಗ್ ಆಗಬೇಕಾದ್ರೆ ವೆಹಿಕಲ್ಗಳೆಲ್ಲ ಹಲವು ಮೂಲೆಗಳಿಂದ ಬರ್ತದೆ ಇಲ್ಲಿಗೆ. ಸರ್, ಜೋಶ್ ಹೇಗಿದೆ? ಫುಲ್ ಹೈ ಜೋಶ್ ಸರ್. ಹೌದು. ನೀವು ಓಡಿಸ್ತೀರಾ? ಇಲ್ಲ. ನಿಮಗೆ ಹೇಗೆ ಇಂಟ್ರೆಸ್ಟ್? ಹೇಗೆ ಆಫ್ ರೋಡ್ ಇಂಟ್ರೆಸ್ಟ್? ಮುಂಚೆಯಿಂದಲೂ ಇಂಟ್ರೆಸ್ಟ್. ಮತ್ತು ನಮ್ಮ ಮೇನ್ ಬಸ್ ಇದ್ದಾರೆ ಇಲ್ಲಿ, ಅವರು ಅಲ್ಲ ನಮ್ಮ ಫ್ರೆಂಡ್ಸ್. ನಾವು ಟ್ರ್ಯಾಕಿಗೆ ಹೋಗ್ತಾ ಇರ್ತೇವಲ್ಲ ಅವ್ರ ಕಡೆ. ಹೌದು, ಅವ್ರ ಜೊತೆ ಹೋಗಿ ಹಾಗೆ ಈಗ ಇಂಟ್ರೆಸ್ಟ್, ಫುಲ್ ಇಂಟ್ರೆಸ್ಟ್. ಓವರಾಲ್ ಆಗಿ ಈ ಇವೆಂಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಇವೆಂಟ್. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತಾರೆ. ಈವನ್ ಕೇರಳ ಆಗಲಿ, ಬಾಂಬೆ ಅಥವಾ ಯಾವುದೇ ಹೊರಗಿನ ಸ್ಟೇಟಿಂದ, ತಮಿಳುನಾಡು, ಕರ್ನಾಟಕ, ಆಂಧ್ರ ಎಲ್ಲ ಸೈಡಿಂದ ಬರ್ತಾರೆ. ಆ್ಯಂಡ್ ಮೇಯ್ನಾಗಿ ಚಾಲೆಂಜಿಂಗ್ ಟ್ರ್ಯಾಕ್ಸ್, ಟೋಟಲ್ 5 ಸ್ಟೇಜಸ್. ಅದೇ ಎಲ್ಲ ಕಡೆಯಿಂದ ಬರ್ತಾರೆ. ಒಳ್ಳೆ ನೋಡ್ಲಿಕ್ಕೆ ಒಳ್ಳೆ ಇರುತ್ತೆ, ಒಳ್ಳೆ ಜೋಶೆಲ್ಲ ಇರುತ್ತೆ. ಪುತ್ತೂರಿಗೆ ಒಂದು ಹೊಸ ಇವೆಂಟ್ ಅಂತ ಇದು ನಾವೊಂದು ಹೇಳ್ಬೋದು. ಸೌತ್ ಇದಕ್ಕೆ ಅಂದರೆ ಇಂಥ ಇವೆಂಟ್ ಇಲ್ಲಿ ಪುತ್ತೂರು, ದಕ್ಷಿಣ ಕನ್ನಡ, ಆಲ್ಮೋಸ್ಟ್ ಇಲ್ಲಿ ಮಂಗಳೂರಲ್ಲಿ ಆಗಿದೆ. ತದನಂತರ ಇಲ್ಲಿ ಪುತ್ತೂರಲ್ಲಿ ಇವಾಗ ಇಷ್ಟು ದೊಡ್ಡ ಇವೆಂಟನ್ನು ನಾವು ಮಾಡ್ತಿದ್ದೇವೆ, ಆರ್ಗನೈಸ್ ಮಾಡ್ತಿದ್ವಿ. 2ನೇ ವರ್ಷಕ್ಕೆ. ಮೊದಲ ವರ್ಷ ಲಾಸ್ಟ್ ಟೈಮ್ ಮಾಡಿದ್ವಿ 22, ಇದು 23. 22 ಹೇಗಾಗಿತ್ತು ಬಸ್? 22 ಆ್ಯಕ್ಚುಲಿ ಒಳ್ಳೆಯದಾಗಿತ್ತು. ಈ ಸಲ ನಾವು 100% ಹೇಳ್ತೇವೆ. 2022ಕ್ಕಿಂತ 2023 ನಮ್ಮದು ಈ ಸಲ ಅದ್ಭುತವಾಗಿ ಮೂಡಿ ಬರ್ತದೆ. ಖಂಡಿತವಾಗಿ ಮೂಡಿ ಬರ್ತದೆ. ಓಕೆ,
ಚೆನ್ನಾಗಿದೆ, ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದೀವಿ ಈ ಸಲ. ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಒಂದು ವೆಹಿಕಲ್ ತುಂಬ ಬರ್ಬೋದು, ಆಲ್ಮೋಸ್ಟ್ 100 ಅಬೋ ಅಂತ ಹೇಳ್ತಿದ್ದಾರೆ. ಬರುತ್ತೆ. ಮತ್ತು ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಳ್ಳೆ ಕೆಲಸ ಮಾಡ್ತಿದ್ದೀವಿ. ಈ ಟೈಮ್ ಅಂತೂ ಒಳ್ಳೆ ಬರುವಾಗೆ ಮಾಡ್ತೀವಿ. ಈಗ ಜಾಗದ ಓನರ್ ರಮೇಶ್ ಅವರು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ, ಬನ್ನಿ. ರಮೇಶ್ ಅಣ್ಣ, ಕರಿನ ವರ್ಷ ಮೂಲೆ ಮಲ್ತನ ಎಂಚಾತನ ಕರಿ ವರ್ಷ ಸೂಪರ್ ಆತನ ಈತ ಒಂದು ಜಾಗ ಯಾರನ್ನ ಹಾಗೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಪೂರ ನಿಗ್ಲು ಪೂರ ಇಲ್ಲ ಕುಟುಂಬ ಪೂರ ಪಾತ್ರದ ಕೊಡ್ತಾರೆ. ಒಂದೊಂದೊಂದು ಕರಿ ವರ್ಷ ಏರೆಗೆ ಆಫ್ ರೋಡ್ ಮೂಲ ಆಂಡತೆ ಅಪ್ಪಗೆ ಏರೆಗೆ ದಾದ ಅನ್ಸಂಡು ಇನ್ನು ಜಾಗಡ ಈ ಗಾಡಿಲು ಪೂರ ಪೋಪುನ ಒಂಜಿ ಪೊರ್ಲುದು ನಗ ಬಾರಿ ಶೋಕತನ ಈ ಸರ್ತಿ ಮಸ್ತ್ ಗಾಡಿಲು ಜಾಸ್ತಿ ಬರ್ಪಾಗೆ ಇರ್ನ ನಿರೀಕ್ಷೆ ಎಂಚುಂಡು ಈ ಸರ್ತಿಲ ಬರು ಬತ್ತಿನ ಕೋತಾ ಉಂಡತ ನಂಗೆ ಈಗ ನಮ್ಮ ದೈವಸ್ಥಾನ ಉಂಡು ದೈವದ ಆಶೀರ್ವಾದ ಈರೆಗೆ ಫಸ್ಟ್ ಕಕ್ಲು ಬತ್ತ ಜಾಗ ಕೇಂಡಿರತ್ತೆ ಇಂಚು ಆಫ್ ರೋಡ್ ಮಲ್ಪ ಅಂದು ಅಪ್ಪಗೆ ಎಂಚಿನ ತರಟೆ ಎಂಜಿನ ಯೋಚನೆ ಉಂಟು ಕೋರೋಡ ಬುರ್ಚ ಕೋರೋಡ ಅಂಜಾಲಂಡ ಬಂಡ ಬಾರಿ ಫ್ರೆಂಡ್ ಆರು ಸುದೀನ್ ರೈ ಫ್ರೆಂಡ್ ಅಂಚಾಡ್ದು ಕೇಂಡಿ ಗುಡ್ಲೆ ಕೊರ್ನಿ ಕುಸಲ್ ಒಂದು ಸರ್ತಿ ಬತ್ತು ಗಿಡತ್ತೀರಿ ಪರ್ಮನೆಂಟ್ ಅಂಡ್ ಗಾತಿ ಇತ್ತೆ ಎಲಂಜಿ ಮೂಲು ಸಾಧಾರಣ 1000 ಜಾಸ್ತಿ ಜನ ಬರ್ಪೇರು ಒಂಜಿ ಕ್ರೌಡ್ ಬರ್ಪುಂಡು ಪೂರ ಮೂಲು ಬತ್ತ ತೂಪೇರು ಇನ್ನೊಂಜಿ ಮಲ್ಲ ಆಫ್ ರೋಡ್ ಟ್ರ್ಯಾಕ್ ಮನ್ಪುನಾಕ ಒಂಜಿ ಪುದರ್ ಬರ್ಪುಂಡು ಅವು ಇರ್ನ ಜಾಗ ಏತ್ ಖುಷಿ ಉಂಡು ಮಸ್ತ್ ಖುಷಿ ಉಂಟು ಇದು ಜವನೇರ ಪೂರ ತೊಲೆ ಇರ್ನೆಡ್ದು ಸ್ಫೂರ್ತಿ ಮಾತೆರ್ಲ ಇರ್ನೇ ಪುದರ್ ಬರ್ಪೇರು ಬಾರಿ ಇಂಟ್ರೆಸ್ಟ್ ಅಕ್ಲೆ ಇಂಟ್ರೆಸ್ಟ್ ಅದಾನ ಅನ್ಸೊಂಡು ಒಂಥರ ಖುಷಿ ಆಗುಂಡು ಈರ್ ಗಾಡಿ ಗಿಡಪೋರ ಗಿಡಪ್ಪ ಇರ್ನ ಗಾಡಿ ಉಂಡಾ ಐನು ಪಾ ನೋಡತ್ತೆ ಇರ್ನ ಗಾಡಿ ಹೋಗ್ತೀನಿ ತುಂಬು ಮಹೇಂದ್ರ ಜೀಪು ಐನ್ ಗಿಡ್ತು ಫಸ್ಟ್ ಬತ್ತನಿಗೆ ಸಕಲೇಶ್ಪುರ ಬೇರೆ ಇವ್ರು ಪೊಕ್ಕಡೆ ಅಂತಿದ್ದಾರೆ ಒಳ್ಳೆ ಇವರನ್ನು ಸುಮ್ಮನೆ ಅಲ್ಲ, ಇವರ ಗಾಡಿಯನ್ನ ಇವರು ಓಡಿಸಿದ್ದಾರೆ. ಇವರಿಗೆ ಆಸಕ್ತಿ ಇದೆ ಅವ್ರು ಮೊದಲಿಂದ ನಮ್ಮೊಟ್ಟಿಗೆ ಇದ್ದಾರಲ್ಲ, ಆಸಕ್ತಿ ಇದೆ. ಇವರ ಜೀಪು ಮಹೇಂದ್ರದಲ್ಲಿ ಸ್ಟಾಕ್ ಕ್ಯಾಟಗರಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದು ನಾಸಿಕಿಗೆ ಇವೆಂಟಿಗೆ ನಾವು ಪ್ಲೇಸ್ಮೆಂಟ್ ಆಗಿದ್ವಿ ಅವತ್ತು. ಸರ್ ಈ ಜವನೇರ್ ಪೂರ ತೂರಾಗ ಇರೇಗ್ಲ ಗಿಡಪು ಗಂದಾಪಣ ಮಲ್ಲ ಇಂಟ್ರೆಸ್ಟ್ ಬರ್ಬುಜಿ ಇತ್ತೆದ ಗಾಡಿಲು ಇರ್ನ ದುಂಬುದ ಮಹೀಂದ್ರ ಇತ್ತೆದ ಗಾಡಿಲಿ ಪೂರ ತೂನಾಗ ಇರದನ್ನ ಅನ್ಸಂಡು ಓ ಗಟ್ಟಿ ದುಂಬುದ ಗಟ್ಟಿ. ಇದು ರಮೇಶ್ ಅವರ ಮಾತು. ಅವ್ರು ಮಾತಾಡೋದಿಲ್ಲ ಅಂತಂದ್ರು, ಜಾಸ್ತಿ ಮಾತಾಡಿಸೋ ಪ್ರಯತ್ನವನ್ನು ಮಾಡಿದ್ದೇವೆ. ನಮಸ್ಕಾರ. ಏನ್ ಬುದರ್ ಚಿತ್ರಕುಮಾರ್ ಮುಲ್ತ ಚಿತ್ರಣ ಅಂತೂ ನಾಗ ದಾದ ಅನ್ಸೋನ್ ಚಿತ್ರಕುಮಾರ್ ಬಾರಿ ಖುಷಿ ಆಪುಂಡು ಇಲ್ಲಂಜಿ ಗಡಪೋಡು ಒಂದುಲ್ಲೆ ಗಾಡಿ ರೆಡಿ ಆತನು ಎಂಚುಂಡು ಟ್ರ್ಯಾಕ್ ಎಂಚುಂಡು ಬಾರಿ ಸೋಕುಂಡು ಟಫ್ ಉಂಟಾ ಟಫ್ಲುಂಡು ಶೋಕುಲುಂಡು ಮಸ್ತ್ ಖುಷಿಲ ಆಪುಂಡು ನಿಕ್ಲು ಆಯೋಜಕರು ಆಯೋಜಕರು ನಮ್ಮ ಸುದೀನ್ ರೈ ಟ್ರ್ಯಾಕ್ ಪೂರ ಎಡ್ಡೆ ಆತಂದು ಅಂದು ನಮ್ಮ ಇಡೀ ತಂಡಕ್ಕೆ ಶುಭ ಹಾರೈಸ್ತಾ ಇದ್ದೀವಿ. ಆಲ್ ದಿ ಬೆಸ್ಟ್. ಯಾಕೆಂತಂದರೆ ಇದರ ನೇರ ಪ್ರಸಾರ ಸುದ್ದಿ ನ್ಯೂಸ್ ಪುತ್ತೂರಿನಲ್ಲಿ ಆಗಲಿಕ್ಕಿದೆ. ಸುದ್ದಿ ನ್ಯೂಸ್ ಪುತ್ತೂರು ಚಾನಲ್ನಲ್ಲಿ ಇದರ ನೇರ ಪ್ರಸಾರವನ್ನು ಮಾಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಅದು ನೇರ ಪ್ರಸಾರ ಇದೆ. ಈ ಇಡೀ ತಂಡದ ಪ್ರಯತ್ನವಾಗಿ ಇವತ್ತು 26ನೇ ತಾರೀಕು ಇಲ್ಲಿ ಬೃಹತ್ ಆದಂಥ ಒಂದು ಆಫ್ ರೋಡ್ ಚಾಲೆಂಜ್ 2023 ಅನ್ನುವಂಥ ಹೆಸರಿನಲ್ಲಿದೆ. ನೀವೇನಾದರೂ ಈ ಅಭೂತಪೂರ್ವವಾದಂತಹ ಸಾಹಸವನ್ನು ಡ್ರೈವರ್ಸ್ಗಳ ಸಾಹಸವನ್ನು ಅವರು ಇವರು ಅಂತಲ್ಲ, ಸಾಹಸಿಗ ಹೆಣ್ಮಕ್ಳು ಕೂಡ ಇಲ್ಲಿ ಬರ್ತಾರೆ. ಅವರು ಕೂಡ ಇಲ್ಲಿ ಈ ಒಂದು ಸಾಧನೆಯನ್ನು ಮಾಡಲಿಕ್ಕಿದ್ದಾರೆ. ಜೊತೆಗೆ ಅವರು ಬಹಳಷ್ಟು ಯುವತಿಯರಿಗೆ ಸ್ಫೂರ್ತಿಯಾಗಲಿಕ್ಕಿದ್ದಾರೆ. ಅವರನ್ನು ಕೂಡ ನಾವು ಮಾತನಾಡಿಸುವಂಥ ಪ್ರಯತ್ನವನ್ನು ನಾಡಿದ್ದು ಮಾಡ್ತೀವಿ. ಜೊತೆಗೆ ಒಂದಷ್ಟು ಮಾಡಿಫೈಡ್ ಆದಂತಹ ವಾಹನಗಳು ಕೂಡ ಇಲ್ಲಿಗೆ ಬರಲಿಕ್ಕಿದ್ದಾವೆ. ಅವುಗಳನ್ನು ಕೂಡ ನಿಮಗೆ ಪರಿಚಯಿಸುವಂಥ ಕೆಲಸವನ್ನು ನಾಡಿದ್ದು ಮಾಡಲಿಕ್ಕಿದ್ದೇವೆ. ಸ್ಟಾಕ್ ಇರ್ಬೋದು ಅಥವಾ ಮಾಡಿಫೈಡ್ ಇರ್ಬೋದು, ಬೇರೆ ಬೇರೆ ವಿಭಾಗದಲ್ಲಿ ಭಾಗಿಯಾಗುವಂಥ ವಾಹನಗಳು, ಅದರ ಡ್ರೈವರ್ಸ್, ಅವರ ಅನುಭವ ಎಲ್ಲವನ್ನೂ ಕೂಡ ಸುದ್ದಿ ನ್ಯೂಸ್ನಲ್ಲಿ ನಿರಂತರವಾಗಿ ನಿಮಗೆ ಪ್ರಸಾರ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದೀಗ ಈ ತಂಡಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಸಮದ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಉಪ್ಪಿನಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.